This program is brought to you by Shashi Detergent Soap. Shashi ಇದ್ದಲ್ಲಿ ಕೊಳೆಯ ಮಾತೆಲ್ಲಿ. Powered by Citadel Developers, Astra Group, Sadguru Ayurveda Gram Floor Soap, Cycle Pure Agarbatti, V2 Realty. ನಮಸ್ಕಾರ ಎಲ್ರಿಗೂ, ಹಾಯ್ ಹಲೋ ನಮಸ್ಕಾರ. ನಿಮ್ಮ ಒಳ್ಳೆದಂಥ ಸೌಜನ್ಯದಿಂದ ಮಾಡುವಂತಹ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಅಚ್ಚುಮೆಚ್ಚುಗೆಯಿಂದ ನೀಡಿದಂತಹ ಸಹಕಾರದೊಂದಿಗೆ ನಾವು ಮಾಡಿದಂತಹ ವೇದಿಕೆ ಯಶಸ್ವಿಯಾಗಿದೆ. ಹಲವಾರು ವರ್ಷದ ಹಿಂದೆ ನಮ್ಮ ಟಿವಿಯಲ್ಲಿ ಒಂದು ವಾಹಿನಿಯಲ್ಲಿ ಆದಂತಹ ರಿಯಾಲಿಟಿ ಶೋ ಇವತ್ತಿನ ದಿನದಲ್ಲಿ 8ನೇ ಸೀಸನ್ ಆಗಿದ್ರೂ ಕೂಡ ಅದೇ ಎಂಥೂಸಿಯಾಸಮ್, ಅದೇ ಎನರ್ಜಿ, ಇನ್ನಷ್ಟು ಮಸಾಲ ಇರುವಂತಹ ಶೋ ಅಂತ ಹೇಳಿದ್ರೆ ಶಶಿ ಡಿಟರ್ಜೆಂಟ್ ಅರ್ಪಿಸುವಂತಹ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 8. ಸೊ ಈ ಕಾರ್ಯಕ್ರಮದ ಹೊಸ ಎಪಿಸೋಡ್ಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ಮಮ್ಮೀಸ್ ಗೋಲ್ಡನ್ ಬಜರನ್ನು ತಗೊಳ್ತಾ ಇದ್ದಾರೆ ಈ ಸುತ್ತಿನಲ್ಲಿ. ಸೊ ಇನ್ನಷ್ಟು ಮಮ್ಮೀಸ್ ಪರ್ಫಾರ್ಮೆನ್ಸ್ ಮಾಡಿದ ಮೇಲೆ ಈ ಸುತ್ತಿನ ಕೊನೆಯಲ್ಲಿ, ಎಸ್ಪೆಷಲಿ ಈ ಎಪಿಸೋಡ್ನ ಕೊನೆಯಲ್ಲಿ ಕೆಲವು ಮಮ್ಮೀಸ್ ಎಲಿಮಿನೇಟ್ ಆಗುತ್ತಾರೆ. ಆದರೆ ಜಾಸ್ತಿ ಮಮ್ಮೀಸ್ ನೆಕ್ಸ್ಟ್ ಸುತ್ತಿಗೆ ಹೋಗ್ತಾರೆ, ಬಿಕಾಸ್ ಇನ್ನಷ್ಟು ಅವರ ಡಾನ್ಸಿಂಗ್ ಟ್ಯಾಲೆಂಟನ್ನು ನೋಡೋದಿದೆ. ಸೊ ಎಲ್ಲ ಕುತೂಹಲ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಮ್ಮ ಈ ಎಪಿಸೋಡನ್ನು ಸ್ಟಾರ್ಟ್ ಮಾಡಬೇಕು. ಮತ್ತೊಮ್ಮೆ ಎಲ್ಲರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ವೆಲ್ಕಮ್ ಟು ಶಶಿ ಡಿಟರ್ಜೆಂಟ್ ಪ್ರೆಸೆನ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 8. ಮನೆಯೇ ಮೊದಲ ಪಾಠಶಾಲೆ, ಅಮ್ಮ ಮೊದಲ ಗುರು ಅಂತ ಹೇಳ್ತಾರೆ. ಆದರೆ ನಮ್ಮ ಈ ವೇದಿಕೆಯಲ್ಲಿ ಅಮ್ಮಂದರು ಗುರು ಅಂತೂ ಅಲ್ಲ, ಇಲ್ಲಿ ಇರೋದು ಅವರು ಶಿಷ್ಯರ ಪ್ಲೇಸ್ನಲ್ಲಿ ಸ್ಟೂಡೆಂಟ್ ಆಗಿ ಕೊರಿಯೋಗ್ರಾಫರಿಂದ ಡಾನ್ಸನ್ನು ಕಲ್ತ್ಕೊಂಡು ಬಂದು ಈ ವೇದಿಕೆಯಲ್ಲಿ ಅವರ ಒಂದು ಡಾನ್ಸ್ ಟ್ಯಾಲೆಂಟನ್ನು ತೋರಿಸಿ ಜಡ್ಜಸ್ಸಿಂದ ಶಬಾಷ್ ಪಡೆಯೋದು ಹಾಗೂ ಗೋಲ್ಡನ್ ಬಜರ್ ಸಿಗ್ತದಾ ಅಂತ ಕಾಯೋದು ಇದೇ ಅವರ ಒಂದು ಎಕ್ಸಾಮ್ ಆಗಿರುತ್ತೆ. ಸೊ ಈ ಜಜ್ಮೆಂಟನ್ನು ಕೊಡಲಿಕ್ಕೆ ನಮ್ಮ ಜೊತೆ ಇರುವಂತಹ ಈ ಟ್ರಯೋ ರೌಂಡಿಗೆ ಟೆರಿಫಿಕ್ ಟ್ರಯೋ ಜಡ್ಜಸ್ ನಮ್ಮ ಜೊತೆ ಇದ್ದಾರೆ. ಪ್ಲೀಸ್ ಪುಟ್ ಹ್ಯಾಂಡ್ಸ್ ಟುಗೆದರ್ ಆಸ್ ವಿ ವೆಲ್ಕಮ್ ವಂಡರ್ಫುಲ್ ಜಡ್ಜಸ್, ಡ್ಯಾನ್ಸ್ ಕಾ ಡ್ಯಾಡಿ ಪ್ರಮೋದ್ ಆಳ್ವಾ. We have the super talented director, actor, model, ಈಗ ವಿಲನ್ಸ್ ಅಂದ್ರೆ ಜಡ್ಜಸ್ ಅಲ್ಲಿ ಸ್ವಲ್ಪ ವಿಲನಿಶ್ ರೋಲ್ ಅವ್ರ ಹತ್ರನೇ ಇದೆ. And we have Elton John. And super talented, the glamour to the show, we have Anvita Sagar. Last episode to Red Golden Buzzer. We have 3 more contestants. Keep your fingers crossed. Super contestants ಬರ್ರೆ ಒಳ್ಳೆಯರು. All the best judges ಅಂತ ಹೇಳ್ತಾ all the best contestants already ಹೇಳಿ ಆಗಿದೆ. It's ready to start off with the show. Shashi Detergent presents Dance Mummy Dance Season 8 powered by Citadel Developers, Astra Group, Sadguru Gram Floor Soap ಹಾಗೂ Cycle Pure Agarbatti. ಇದರ ಜೊತೆಗೆ ನಮಗೆ ಸಪೋರ್ಟ್ ನೀಡಿದಂಥ ಎಲ್ಲ ಸ್ಪಾನ್ಸರ್ಸಿಗೆ ಥ್ಯಾಂಕ್ಸ್ ಅನ್ನು ಹೇಳ್ತಾ ನಮ್ಮ ಇಂದಿನ ಹೊಸ ಎಪಿಸೋಡನ್ನು ಪ್ರಾರಂಭಿಸ್ತಾ ಇದ್ದೇವೆ. ಶೋ ಸ್ಟಾರ್ಟ್ ಆಗಿದೆ. ಜಡ್ಜಸ್ ಹಾಟ್ ಸೀಟಲ್ಲಿ ಕೂತಿದ್ದಾರೆ. ಯಾಕಾಗಿ ವೇಟಿಂಗ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹೆಸರು ಕರೆಯೋದಕ್ಕೆ ನಮ್ಮ ಫಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ. ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಹಾಗೂ ಓನ್ ಸಿಸ್ಟರ್ನ ಜೊತೆಗೆ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ ಸೌಪರ್ಣಿಕಾ ಗುರುರಾಜ್. ಈ ಸಮಾಜೋಡು ಎಡ್ಡೆ ಅಂಚನೆ ಹಾಳು ರೆಡ್ ಲಿಪ್ಪುಂಡು ಅಂಚನೆ ನರಮಾನೇಡು ಎಡ್ಡೆತ್ತಿನಾಯ್ ಹಾಳಾಯ್ತಿನಾಯಲ್ಲ ರೆಡ್ ಬಗೆದ ಜನಕುಲು ಅಂಚೆ ಉಪ್ಪುನಾಗ ತಪ್ಪು ಮನ್ಪುನ ನರಮಾಣಿನು ಸಮ ಆಯಿನ ಸಾದಿಡು ನಡುಪಾವುನ ಅಂಚಿನ ತೂಪುಲೆ ಒಂದುವೇ ಈ ಸಮಾಜೋಡು ಇಪ್ಪುನ ಪೂರ ನರಮಾನಿನಕ್ಲಿನ ಕರ್ತವ್ಯ. ಅಯ್ಯೋ ಕಳುವೆ ಕಳುವೆ, ಅಯ್ಯೋ ಅಣ್ಣ
ಎರಡ್ಲ ಬಲೆ ಬಚ್ಚೋ ಮಂತುಲೆ ದಾದ ಮಲ್ತೊಂದುಲ್ಲ ಈ ವಿದ್ಯಾವಂತೆ ಆದಿತ್ತಂಡ ಆಯಗ ಇಂಚ ನೆತ್ತೆರ್ ಬರು ಲೆಕ್ಕ ಹಾಕೊಂದಿತ್ತನ ಈ ಕಲ್ಪಂದೆ ಇಪ್ಪುನ ಜನಕ್ಲೆನ ಹಣೆ ಬರಹನೆ ಇಂಚ ಅಂಚತ್ತು ಅವು ದಾಲ ಪನೋಡ್ಚಿ ರಾವಣನ ರಾಜ್ಯ ಲೆಕ್ಕ ಆತಂಡಿ ಈ ದೇಶ ನಿಕ್ಲೆ ಎಂಚಿನ ಜನಕ್ಕುಲು ಈ ಸಮಾಜಗೂ ನಿಕ್ಲು ಒಂಜಿ ಮಲ್ಲ ಮಾರಿ தெரியாது நியாயம் தர்மம் கிடையாது வாத மாற பிடிக்காது பாசம் நேசம் புரியாது ஊரு உலகம் தெரியாது நியாயம் தர்மம் கிடையாது வாத மாற பிடிக்காது பாசம் நேசம் புரியாது வேணாம்பா ஹே பூச்சாண்டி ஹே நம்மாலு இங்க தனி பாட்டி பார்க்காத ஹே விளையாடி ஹே கேடிக்கெல்லாம் இவன் கேடி செந்தில் உள்ளார குத்தமில்ல சுத்தமில்ல பத்தமில்ல சுத்தமில்ல குத்தமில்ல சுத்தமில்ல பார்க்காத தூரம் இல்ல சோகம் இல்ல பரம் இல்ல பரம் இல்ல சோகம் இல்ல பரம் இல்ல ಬುಡುಯಾ ಬುಡು ಎರಡಲ್ಲ ಉಲ್ಲರಾ ಪ್ಲೀಸ್ ಬಚಾವ್ ಮಲ್ಪಲೆ ಪ್ಲೀಸ್ ಮಸ್ತ್ ಥ್ಯಾಂಕ್ಸ್ ಆವೆ ಆನಿಯಾನ್ ಈರೆನೆ ತಪ್ಪಾದ ಅರ್ಥ ಮಲ್ತೊಂದು ಬೋಡೈನ ಪೂರ ಪಂತೆ ಅಂಡ ಇನಿ ಈರೇ ಬತ್ತದ ಏನನ್ ಕಾಪಿಯಾರು ಮಾಪು ಮಲ್ಪುಲೆ ಏನನ್ ಅಮ್ಮ ಈ ಸಮಾಜಡು ತಪ್ಪು ಪೂರ ಕಡೆ ಆಪುಂಡು ఆయన ತೂವೊಂದು ಪೊಕ್ಕಡ ಕೊಲುಂಡ ಸಮಾಜ ಉದ್ಧಾರ ಆಪುಜಿ ಅವೇ ತಪ್ಪು ಅವಂದುಪ್ಪುನಾಗ ఆయన ಖಂಡಿಸಿದು ಎದುರಿಸಿಂಡ ಮಾತ್ರ ಸಮಾಜ ಉದ್ಧಾರ ಆಪುನಿ ಅಂಚನೆ ಕಾಲಿ ವಿದ್ಯಾವಂತೆ ಪಂಡದು ಎಂಕ್ಲು ಎಡ್ಡೆ ಆಳೊಂದು ಪಂಡ್ರೆ ಆಪುಜಿ ವಿದ್ಯೆ ಎಂಚ ಬೋಡ ನರಮಣಿಗೆ ಅಂಚನೆ ಐಡುದ್ಲ ಎಚ್ಚ ಎಡ್ಡೆ ಗುಣವಂತಿಗಳ ಬೋಡು ಅಂಚ ಇತ್ತುಂಡ ಮಾತ್ರ ಈ ದೇಶ ರಾಮರಾಜ ಆಪುನಿ ಎಂಜ ಯಾನ್ ಪಂಡಿನ ಸಮತ ಸೌಪನಿಕ ಕರೆಕ್ಟ್ ಯಾರಮ್ಮ ಕೊರಿಯೋಗ್ರಫರ್ ಯಾರು? ಪ್ರಾಪ್ತಿ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್. ಹಾಂ, ಆ್ಯಕ್ಚುಲ್ ಕೊರಿಯೋಗ್ರಫರ್ ಯಾರು? ಅನಿಲಣ್ಣ. ಹಾಂ, ಓಕೆ. ನಮಸ್ತೆ ಸರ್. ಪರ್ಫಾರ್ಮೆನ್ಸ್ ಡೀಸೆಂಟ್, ಓಕೆ, ಕ್ಲೀನ್ ಇತ್ತು, ಡ್ಯಾನ್ಸಿಂಗ್ ಇತ್ತು, ಬಟ್ ಕಾನ್ಸೆಪ್ಟ್ ಏನೋ ಅಲ್ಲಲ್ಲಿತ್ತು, ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ, ತುಂಬ ಕಿಯಾಸ್ ಇತ್ತು ಅಂತಾಯಿತು. ಬಟ್ ಐ ಥಿಂಕ್ ದೇರ್ ಇಸ್ ಅ ಸ್ಕೋಪ್ ಟು ಇಂಪ್ರೂವ್ ಅಂತ ಹೇಳ್ಬೋದು. ಐ ವಿಶ್ ಯು ಆಲ್ ದ ಲಕ್. ನೆಕ್ಸ್ಟ್ ರೌಂಡ್ ನೀವು ಸೆಲೆಕ್ಟ್ ಆದರೆ ಇನ್ನೂ ಬೆಟರ್ ಮಾಡಿ, ಬಿಕಾಸ್ ನಮ್ಮದು ಬೇರೆಯವ್ರದ್ದು ಪರ್ಫಾರ್ಮೆನ್ಸಸ್ ಎಲ್ಲ ಇನ್ನೂ ದೇ ಆರ್ ಗ್ರೋಯಿಂಗ್, ಇನ್ನೂ ಚೆನ್ನಾಗಿ ಮಾಡ್ತಾರೆ, ಪ್ರಾಪರ್ಟೀಸ್ ಬರ್ತಾರೆ, ಡ್ಯಾನ್ಸಿಂಗ್ ಇದೆಲ್ಲ ಸಿಂಪಲ್, ತುಂಬ ಬೇಸಿಕ್ ಥರ ಆಯಿತು. ಓಕೆ, ಡ್ಯಾನ್ಸಿಂಗ್ ವಾಸ್ ನೈಸ್, ಐ ಆಮ್ ನಾಟ್ ಸೇಯಿಂಗ್ ಡ್ಯಾನ್ಸಿಂಗ್ ವಾಸ್ ನಾಟ್ ನೈಸ್, ಡ್ಯಾನ್ಸಿಂಗ್ ವಾಸ್ ನೈಸ್. ನೀವು ಪ್ಯಾಕೇಜ್ ಮಾಡುವಾಗ, ಕಾನ್ಸೆಪ್ಟ್ ತರುವಾಗ, ಇಫ್ ಯು ಆರ್ ಇದರ್ ಯು ಡೂ ಅ ಕಾನ್ಸೆಪ್ಟ್ ಆರ್ ಯು ಡೋಂಟ್ ಡೂ ಅ ಕಾನ್ಸೆಪ್ಟ್, ಸಿಂಪಲ್. ಓಕೆ, ಕಾನ್ಸೆಪ್ಟ್ ಮಾಡಿದರೆ ಅದು ಅರ್ಥ ಆಗಬೇಕು. ಇದು ಲಾಸ್ಟಿಗೆ ನಮಗೆ ಒಂದು ಸ್ವಲ್ಪ ಅರ್ಥ ಆಯ್ತು ಏನಂತ, ಇನ್ನು ಸ್ಟಾರ್ಟಿಂಗಿಂದ ಯಾಕೆ ಏನು ಅರ್ಥ ಆಗಲಿಲ್ಲ. ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಬೇರೆಯವ್ರಿಗೆ ಅರ್ಥ ಆಯ್ತಾ ನಂಗೆ ಗೊತ್ತಿಲ್ಲ, ಬಟ್ ಅದರಲ್ಲಿ ಸ್ವಲ್ಪ ನೀವು ಇನ್ನೂ ಕರೆಕ್ಷನ್ ಮಾಡಬೇಕು. ಬಟ್ ಅದರ್ವೈಸ್ ವಿಶ್ ಯು ಆಲ್ ದ ಲಕ್ ಆ್ಯಂಡ್ ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಹಲೋ ನಮಸ್ತೆ. ಆ್ಯಕ್ಚುಲಿ ಟಪಾಂಗುಚಿ ಮಾಡೋಕ್ಕೆ ಸಖತ್ ಎನರ್ಜಿ ಬೇಕು. ಆ ಎನರ್ಜಿ ನಿಮ್ಮ 3 ಜನದಲ್ಲೂ ಇತ್ತು.
ಯು ಆರ್ ಅ ವೆರಿ ಗುಡ್ ಡ್ಯಾನ್ಸರ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಯು ಹ್ಯಾವ್ ದ್ಯಾಟ್ ಕ್ಯಾಲಿಬೋ. ಸೊ ಆನ್ ಅ ಹೋಲ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸರ್ ಹೇಳ್ದಂಗೆ ಕಾನ್ಸೆಪ್ಟ್ ಒಂಚೂರು ಇಂಪ್ರೂವೈಸ್ ಆಗಿದ್ದರೆ ಐ ಗೆಸ್ ಇಟ್ ವುಡ್ ಹ್ಯಾವ್ ಬೀನ್ ಅ ವೆರಿ ಗುಡ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ವಿತ್ ಕಾನ್ಸೆಪ್ಟ್ ಮಾಡ್ತಾ ಇರಬೇಕಾದ್ರೆ ಡ್ಯಾನ್ಸ್ ಫುಲ್ ಆನ್ ಇತ್ತು, ಆದರೆ ಕಾನ್ಸೆಪ್ಟ್ ಇಲ್ಲಿವರೆಗೂ ಅದನ್ನು ಆ್ಯಕ್ಚುಲಿ ಮುಟ್ಟಿಲ್ಲ. ಅದನ್ನು ಬಿಟ್ಟರೆ ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಹಾಯ್ ಸೌಪರ್ಣಿಕ, ಹಲೋ ಸರ್. ಪುತ್ತೂರದ್ದು ಬರ್ತೀನಿ ಅದೇ ಅಂದೆ ಯಾರು ಮಾಧುರಿ ದೀಕ್ಷಿತ್ ತಿಂದಿರೆ ಪುದರ್ದಿದ್ದಾತ. ಅಂದೆ ಹಾಂ, ಸೊ ಭಾರಿ ಶೋಕ್ ಡಾನ್ಸ್ ಮಾಡ್ತಾರೆ. ಡಾನ್ಸ್ ಒಂಜಿ ಕ್ಲೀನ್ ಪರ್ಫಾರ್ಮೆನ್ಸ್ ಇತ್ತು. ಆಲ್ರೆಡಿ ಮ್ಯಾಮ್ ಬಕ ಸರ್ ದಾದ ಪಂಡ್ಯರು ಐನೊಂಚೂರು ಸೀರಿಯಸ್ ಆದ್ಯ ತೊಂಡ ಕೊರಿಯೋಗ್ರಾಫರ್ ದಯಪಂಡ ಭಾರಿ ಬ್ಯೂಟಿಫುಲ್ ಅದಿನ ಪ್ರಾಪ್ನ ಯೂಸ್ ಮಾಡ್ತೀನಿ ಅವಡು ಇರು ಭಾರಿ ಶೋಕ್ ನೀಟ್ ಅದೊಂಚೂರು ತುಯರ ಮತ್ತು ಒಂದು ತುಯರ ಭಾರಿ ಖುಷಿ ಒಂದಿತ್ತು. ಡಾನ್ಸ್ ದಾಲ ಮಸ್ತ್ ಓಲ್ಲ ಗಜಿ ಬಿಜಿ ಆವಡು ದಾಲ ಒಂಜಿ ಶೋರ್ ಶರಾಬ ಇಜ್ಜ ಅಂದ ನೀಟ್ ಅದು ಡಾನ್ಸ್ ಮಾಡ್ತಾರೆ. ಬಕ್ಕ ಒಂಜೇ ಲೆಕ್ಕ ಮುಜ್ಜಲ್ನ ತೋಜೊಂದಿತ್ತಾರೆ, ಭಾರಿ ಶೋಕ್ ತೋಜೊಂದಿತ್ತಾರೆ. ಒಂಜಿ ಮಿರರ್ ಹಾಕ್ದಂಚೆನಿತ್ತು ಮುಜ್ಜಲ್ಲ. ಓಕೆ, ನನ್ನ ದಾದ ಎಲ್ಟನ್ ಸರ್ ಪಂಡೇರ ಮ್ಯಾಮ್ ದಾದ ಪಂಡೇರು ಒಂಚೂರು ದಯಪಂಡ ಇರೇಗ ವಿನ್ನಾಪಿನ ಆ ಕೆಪಾಸಿಟಿ ಉಪ್ಪುನಾಗ ಇರೇನು ಎಂಕಲ್ ಡೆಫಿನೆಟ್ಲಿ ಒಂಚೂರು ಎಂಕ್ಲ ಸೈಡ್ ಪುಷ್ ಮಲ್ಪನ ಎಂಕ್ಲ ಒಂಜಿ ರೈಟ್ ಅವು ಗೊತ್ತಾಂಡತೆ. ಕೊರಿಯೋಗ್ರಾಫರ್ ಒಂಚೂರು ಇರೇ ನನ್ನ ಲಾರ್ಜರ್ ದೆನ್ ದಯಪಂಡ ಇರ್ನ ಆಲ್ರೆಡಿ ಕ್ರಿಯೇಟಿವಿಟಿ ಎಂಕಲ್ ತೂತ ಇರು ಏತ್ ಆ್ಯಸ್ ಅ ಡಾನ್ಸರ್ ಆರ್ ಏತ್ ಸ್ಟ್ರಾಂಗ್ ಉಳ್ಳೇರು ಎಕ್ಸ್ಪ್ರೆಷನ್ ಕ್ವೀನಿಂದ ಆಲ್ರೆಡಿ ಯಾರಿಗೆ ಒಂಜಿ ಟೈಟಲ್ ತೆಗೆದಿತ್ತೇನೆ. ನಾನು ಒಂಚೂರು ಅಲ್ಲಿಗೆ ನೆಕ್ಸ್ಟ್ ದ ಬರ್ಪಿನ ರೌಂಡ್ಸ್ಗೆ ಒಂಚೂರು ಟೈಮ್ ಕೊಡಲ್ಲ. ಡೆಫಿನೆಟ್ಲಿ ಕೊರಿಯೋಗ್ರಾಫರ್ ಇರೇಗ ಹಾಕೊಂಡು ದಯಪಂಡ ಇರ್ನ ಸ್ಟೆಪ್ಸ್ ಅವಡೆ ಈಚ್ ಬೀಟ್ ಕೊಂಚೊಂಜಿ ಇರು ಚೇಂಜ್ ಮಲ್ತೊಂದು ಪರ್ ಕೊರಿಯೋಗ್ರಫಿ ಅವು ಇರ್ನ ಮಸ್ತ್ ಖುಷಿ ಇರ್ನ ಕೊರಿಯೋಗ್ರಫಿ ಪ್ಯಾಟರ್ನ್. ಸೊ ಒಂಚೂರು ರಿಸ್ಕ್ ದೆ ತೊಲ್ಲೆ ನೆಕ್ಸ್ಟಿಗೆ. ಸೊ ದಾದಾಪುರ ಪಂತೆರ ಇನ್ನು ಒಂಚೂರು ಒಂದು ಮಾಡ್ತದೆ ಕಂಟಿನ್ಯೂ ಮಾಡ್ತೇವೆ. ಎನಿವೆ ಆಲ್ ದ ಬೆಸ್ಟ್, ಬ್ಯೂಟಿಫುಲ್ ಆ್ಯಕ್ಟ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್ ಅಂಡ್ ವಿ ಹ್ಯಾವ್ ಎಕ್ಸೈಟಿಂಗ್ ಮಮ್ಮಿ ಕಮಿಂಗ್. ಯಾಕಂದ್ರೆ ಈ ಮಮ್ಮಿ ಅವರ ಮಗಳ ಜೊತೆಗೆ ಡಾನ್ಸ್ ಮಾಡ್ಲಿಕ್ಕಿದ್ದಾರೆ. ಮಗಳನ್ನ ಜೊತೆಗೆ ಇನ್ನೊಂದು ಡಾನ್ಸರ್ ಯಾರು ಅಂತ ಕೇಳಿದ್ರೆ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್. ಸೊ ಟೆರಿಫಿಕ್ ಟ್ರಯೋದಲ್ಲಿ ಬರ್ತಾ ಇದ್ದಾರೆ ನೆಕ್ಸ್ಟ್ 3 ಮೆಂಬರ್ಸ್. ರೆಡಿ ಆಗಿರಿ, ಜೋರಾದ ಚಪ್ಪಾಳೆಯೊಂದಿಗೆ ಲೆಟ್ಸ್ ವೆಲ್ಕಮ್ ರೋಶ್ನಾ ಸ್ಟಾಲಿನ್ ಆನ್ ಸ್ಟೇಜ್. लेडीज एंड जेंटलमैन, सर्कस की तारीख में आज की रात एक यादगार रात होगी, क्योंकि बरसों के बाद आज फिर आपके सामने आ रहा है आपका प्यारा हंसता गाता जोकर वही जोकर जो खुद का मजाक उड़ाता है और दुनिया को हंसाता है, मगर वही जोकर बहुत कुछ सिखाता है. देखो देखो
क्या वो पेड़ है चादर ओढ़े या खड़ा कोई, हे देखो देखो क्या वो पेड़ है चादर ओढ़े या खड़ा कोई, बारिश है या आसमान ने छोड़ दिए हैं नल खुले कहीं, हो हम जैसे देखे ये जहां है वैसा ही, जैसी नजर अपनी खुल के सोचे आओ, पंख जरा फैलाओ, रंग नए बिखराओ, चलो 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 नए ख्वाब बुन ले। hala 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 Myself Roshna, the contestant. She is my daughter, Sasha, and sir is my choreographer, Vaishak sir. Okay, hi. Hi. Okay. Hello. Hello. Okay. Hello. Hello, ma'am. Okay. The thing is, when we think about the Joker, we all think that Joker life ಅಲ್ಲಿ ಏನೇ ಒಂದು ದುಃಖ ಇದ್ರೂ ಅವರು ಹೊರಗಡೆ ಒಂದು ಪ್ರಪಂಚಕ್ಕೆ ಅವ್ರು ಯಾವಾಗಲೂ ಖುಷಿಯಾಗಿರ್ತಾರೆ ಅಂತೇಳಿ ತೋರಿಸ್ತಾರೆ ಆ್ಯಂಡ್ ಖುಷಿನ ಹಂಚ್ತಾರೆ ಅಂತ ಹೇಳಿ ತೋರಿಸ್ತಾರೆ ಅಂತ ಹೇಳಿ. ದ ಕಾನ್ಸೆಪ್ಟ್ ವಾಸ್ ಆ್ಯಕ್ಚುಲಿ ದ್ಯಾಟ್ ಓನ್ಲಿ ಅಂತ ಅನ್ಕೊಳ್ತೀನಿ. ದ ಕಾನ್ಸೆಪ್ಟ್ ಇಸ್ ದ ಸೇಮ್ ಥಿಂಗ್, ರೈಟ್? ಲೈಕ್ ಯು ವಾಂಟೆಡ್ ಟು ಪೊಟ್ರೆ ದ ಸೇಮ್ ಅಲ್ಲ, ಲೈಕ್ ದಟ್ ಜೋಕರ್ ವಾಟ್ ಎವರ್ ಈಸ್ ಗೋಯಿಂಗ್ ಥ್ರೂ ಇನ್ ಹಿಸ್ ಲೈಫ್, he will be always happy to the world. That's what you wanted to portray. Yes. Am I right? Yes. Okay. So if in case that was a concept, the concept was nice. The choreo was nice. It was very colorful. ತುಂಬ ಚೆನ್ನಾಗಿತ್ತು. ಆದರೆ ಅದು ಸ್ಟೇಜಿಂದ ಇಲ್ಲಿವರೆಗೂ ಆ್ಯಕ್ಚುಲಿ ಮುಟ್ಲಿಲ್ಲ. ಅಂದರೆ ದ ಎಕ್ಸಿಕ್ಯೂಷನ್ ಪಾರ್ಟಲ್ಲಿ ಮೇ ಬಿ ಎಲ್ಲೋ ಒಂಚೂರು ಎಡವಿದಿರಾ ಅಂತ ಅನಿಸುತ್ತೆ. ಐ ಗೆಸ್ ಯು ಸ್ಲಿಪ್ ಆಗಿದೆ, ಎಲ್ಲೋ ಒಂಚೂರು ಸ್ಲಿಪ್ ಆಗಿದೆ. ಅದರ್ ದನ್ ದ್ಯಾಟ್ ಆ್ಯಂಡ್ ತುಂಬ ಕಡೆ ಅಂದರೆ ಅಲ್ಲಲ್ಲೇ ಮಗುದು ಕೆಲವೊಂದು ಲಿಫ್ಟ್ಸ್ ಎಲ್ಲ ಇತ್ತಲ್ಲ, ಅದೆಲ್ಲ ತಪ್ಪಾಯಿತು. ಅಂದರೆ ಅವ್ರು ಬಿದ್ದರು, ಒಂಚೂರು ಕ್ಲಮ್ಸಿ ಆಯಿತು. ಆನ್ ಅ ಹೋಲ್ ಇಟ್ ವಾಸ್ ಅ ವೆರಿ ಕಲರ್ಫುಲ್ ಆ್ಯಕ್ಟ್, ವೆರಿ ನೈಸ್ ಆ್ಯಕ್ಟ್. ಕೋರಿಯೋ ವಾಸ್ ರಿಯಲಿ ನೈಸ್, ಬಟ್ ವಿ ವಾಂಟೆಡ್ ಮೋರ್. ಬಿಕಾಸ್ ನಾನು ಕೊರಿಯೋಗ್ರಾಫರ್ ಬಗ್ಗೆ ಆ್ಯಕ್ಚುಲಿ ಇಬ್ಬರ ಹತ್ರನೂ ಕೇಳಿದ್ದೀನಿ. their expectation about Sharan sir is pretty much high. So we were expecting something like a golden buzzer performance. ಸೊ ಆ ಒಂದು ಕೆಲವೊಂದು ಕ್ಲಮ್ಸಿನೆಸ್ ಎಲ್ಲ ಬಿಟ್ಟರೆ ಕಾನ್ಸೆಪ್ಟ್ನ ಒಂಚೂರು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಸಿದ್ರೆ ಐ ಗೆಸ್ ಇಟ್ ವುಡ್ ಬೀನ್ ಅ ಗೋಲ್ಡನ್ ಬಜರ್ ಪರ್ಫಾರ್ಮೆನ್ಸ್. ಬಟ್ ಎನಿ ವಿಚ್ ವೇಸ್ ಆಲ್ ದ ವೆರಿ ಬೆಸ್ಟ್. ನನಗೆ ಅಂತೂ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ನಿಮಗೂ ಗೊತ್ತುಂಟು ಎಲ್ಲಿ ಮಿಸ್ಟೇಕ್ ಆಯ್ತಾ ಅಂತೇಳಿ. ನೀವು ಹೇಳಿದಾಗೇ ಶೋ ಮಸ್ಟ್ ಗೋ ಆನ್ ಅಂತೇಳಿ ಎಲ್ಲಿನೂ ಸ್ಟಾಪ್ ಮಾಡಲಿಲ್ಲ. ಮೇ ಬಿ ಕೆಲವುದು ಫ್ಲಿಪ್ ಆಗಲಿ, ಕೆಲವುದು ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಆಲ್ರೆಡಿ ಮ್ಯಾಮ್ ಹೇಳಿದರು. ಅದರ್ ದೆನ್ ದ್ಯಾಟ್ ವೆರಿ ಬ್ಯೂಟಿಫುಲ್ ಆ್ಯಕ್ಟ್, ತುಂಬಾ ಚೆನ್ನಾಗಿತ್ತು. ಕಂಪ್ಲೀಟ್ ಡಾನ್ಸ್ ಸ್ಟಾರ್ಟಿಂಗಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಂತೂ ವೆರಿ ಬ್ಯೂಟಿಫುಲ್. ತುಂಬಾ ಯಾಕೆಂದರೆ
ಯಾವಾಗಲೂ ನಾನು ಕಾಯ್ತಾ ಇರ್ತೇನೆ ನಿಮ್ಮ ಪರ್ಫಾರ್ಮೆನ್ಸಿಗೆ. ಸೊ ಇವತ್ತು ನನಗೆ ಎಲ್ಲಿ ಒಂದು ಡಿಸಪಾಯಿಂಟ್ ಆಗಲಿಲ್ಲ. ತುಂಬ ಒಂದು ಗ್ರೇಸ್ಫುಲ್ ಆಗಿ ತುಂಬ ಕಾನ್ಫಿಡೆನ್ಸಲ್ಲಿ, ಸ್ಪೆಷಲಿ ಫಸ್ಟ್ ಇದ್ದು ಬ್ಲಾಕ್ ಉಂಟಲ್ಲ ಅದು ತುಂಬ ಚೆನ್ನಾಗಿ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಮಗಳು ನಿಮಗೆ ಎಷ್ಟು ಟೈಮ್ ಸಿಕ್ಕಿದ್ದು ಪ್ರಾಕ್ಟೀಸಿಗೆ? Same time, sir, with me. We used to go together. Okay, fine. And she's first time doing all these stunts, so she was doing it perfectly. I don't know what happened here. That it's okay, fine. Next round ಗೆ ಹೋಗುವಾಗ ಕೇರ್ಫುಲ್ ಇದ್ರೆ ಆಯ್ತು. Yes, ಸೊ ಸರ್ ಎಷ್ಟು ಸಮಯ ನಿಮಗೆ ಸಿಕ್ಕಿದ್ರು ಕೊರಿಯೋಗ್ರಫಿಗೆ? 2 weeks. 2 weeks ಕಂಪ್ಲೀಟ್ ಇದ್ರಾ? ಸತ್ಯ ಹೇಳಿ. 2, 3, 4 ದಿನ ಇರಲಿಲ್ಲ. ಹೌದು. ಎಲ್ಲಿದ್ರಿ? ಕೊರಿಯೋಗ್ರಫಿ. ಎಲ್ಲಿ? ಸ್ಕೂಲ್ಸ್ ಆ್ಯಂಡ್ ಆಲ್. ಸ್ವಲ್ಪ ಕೆಲಸ. ತಮಾಷೆ ಮಾಡ್ತಾ ಇದ್ದಾರೆ ಇಲ್ಲಿ. ಹೇಳ್ತಾನೆ ಅಡ್ರೆಸ್ ಎಲ್ಲ ಬೇಕಂದ್ರೆ, ಯಾಕೆಂದರೆ 2-3-4 ಡೇಸಿಂದ ನಾನು ನೋಡ್ತಾ ಇದ್ದೇನೆ ಎಲ್ಲಿದ್ರ ಅಂತ ಕೊರಿಯೋಗ್ರಾಫರ್. ಪಾಪ ಕೆನರಾದಲ್ಲಿ ಫುಲ್ ಕೆನರಾ ವೈಭವದಿಂದ ಇಡೀ ಎಲ್ಲ ಕೊರಿಯೋಗ್ರಾಫರ್ನವರನ್ನ ಕೆನರಾ ಅಡಾಪ್ಟ್ ಮಾಡಿದಾಗಿತ್ತು, ಅಷ್ಟು ಬ್ಯುಸಿ ಇದ್ದರು. ಬಟ್ ಚೆನ್ನಾಗಿ ಮಾಡಿದ್ರಿ. ಸೊ ಮ್ಯಾಮ್ ನಿಮಗೆ ಕನ್ನಡ ಬರುತ್ತಾ? ಪ್ರಾಪರ್ ಕನ್ನಡ ಬರುತ್ತಾ? I understand, sir. ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ because studied all in Mumbai, sir. So ಓಕೆ ಫೈನ್. ಎನಿವೆ ತುಂಬ ಚೆನ್ನಾಗಿತ್ತು. ಏನೆಲ್ಲ ಮಿಸ್ಟೇಕ್ಸ್ ಹೇಳಿದ್ರು ನೆಕ್ಸ್ಟ್ ಅದನ್ನು ಮಾಡಬೇಡಿ, ಯಾಕೆಂದರೆ ಒಂದು ಒಳ್ಳೆ ಕಂಟೆಸ್ಟೆಂಟನ್ನು ನಮಗೆ ಫೈನಲಲ್ಲಿ ವಿನ್ ಆಗೋದು ನೋಡಿ ತುಂಬ. ಯಾಕೆಂದರೆ ನಿಮ್ಮದು ಸೇಮ್ ಕೊರಿಯೋಗ್ರಾಫರ್ ಲಾಸ್ಟ್ ಸೀಸನ್ ವಿನ್ ಆಗಿದ್ದಾರೆ, ಗೊತ್ತುಂಟಾ ನಿಮಗೆ? No, sir. No. Last time one. ಹೌದು. Yeah, I know. Charan sir, I know. Yeah. So expectation ಜಾಸ್ತಿ ಇರುತ್ತೆ. Yes, sir. Okay? Yes, sir. Yeah, sir. Okay. Anyway, all the best. God bless you. Thank you. Hi, Roshna. Hi, sir. See, I like Jokers, okay, genuinely speaking. I like the movie It. I like the movie Batman. Okay, ಅದೆಲ್ಲ ನನಗೆ ಇಷ್ಟ. I love concept. Jokers concept ನನಗೆ ತುಂಬ ಇಷ್ಟ. I was, genuinely speaking, I was expecting something different and something colorful and something more, but apparently after a minute and a half that went down. Yeah. Probably because of silly mistakes, I would say. Not mistakes, but silly mistakes. I could see the mistakes was coming in. I think Sasha, right? Yeah. I think she was a little nervous and something. ಬಟ್ ಆಲ್ ಟುಗೆದರ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಒಂದು ಪರ್ಫಾರ್ಮೆನ್ಸ್ ಆಗುವಾಗ ನಮ್ಮ ಮೇಲೆ ಕಂಟ್ರೋಲ್ ಇರಬೇಕು. ವೆನ್ ವಿ ಡಾನ್ಸ್ ವಿ ನೀಡ್ ಟು ಹ್ಯಾವ್ ದಟ್ ಕಂಟ್ರೋಲ್ ಇನ್ ಅ ಬಾಡೀಸ್, ವಿಚ್ ಐ ಡಿಂಟ್ ಸಿ ಇನ್ 3 of you all. ಲೈಕ್ ನೆಕ್ಸ್ಟ್ ಇಂಚ್ ಮಾಡ್ಬಿಡೋಣ, ಈಗ ಮಾಡಬೇಕು, ಆಗ ಮಾಡಿ. ದ್ಯಾಟ್ ವಾಸ್ ದೇರ್, ಎಂತೂ ವಾಸ್ ದೇರ್, ಬಟ್ ಸೈಮಲ್ಟೇನಿಯಸ್ಲಿ ಆ ತಾಳ್ಮೆ ಇರಬೇಕು. ವೆನ್ ಯು ಪರ್ಫಾರ್ಮ್, ಅ ಬಾಡಿ ಕಂಟ್ರೋಲ್ ಇಸ್ ಮೋರ್ ಇಂಪಾರ್ಟೆಂಟ್. ರೈಟ್, ದ್ಯಾಟ್ ಶುಡ್ ಬಿ ದೇರ್. ಬಟ್ ಅದರ್ ದೆನ್ ದ್ಯಾಟ್, the ambience, the vibe created with the lights, with the graphics, with the costumes, it was nice. It's just that I felt low because execution was very weak, I would say. I think choreographer has done his job, but execution alli ನೀವು ತುಂಬ ಹಿಂದೆ ಬಿದ್ರಿ ಅಂತ ನಂಗೆ ಅನಿಸ್ತು. Because see, obviously a choreographer does a smart choreography like this because keeping a contestant potential in mind. ಅವ್ರು ಏನು ಪೊಟೆನ್ಷಿಯಲ್ ಇದೆ ಅವ್ರ ತಲೆಯಲ್ಲಿ ಇಟ್ಕೊಂಡು ಕೊರಿಯೋಗ್ರಫಿ ಮಾಡ್ತಾರೆ. ಬಟ್ ಫ್ರಮ್ ಯೋರ್ ಎಂಡ್ ಇಫ್ ದಟ್ ಎಕ್ಸಿಕ್ಯೂಷನ್ ಡಸಂಟ್ ಕಮ್ ಔಟ್, ದೆನ್ ಇಟ್ಸ್ ಪಾಯಿಂಟ್ಲೆಸ್. ಕರೆಕ್ಟ್? ಸೊ ಐ ಹೋಪ್ ಆ್ಯಂಡ್ ಪ್ರೇ ಆ್ಯಂಡ್ ಬ್ಲೆಸ್ ಯು ಆಲ್ ಫಾರ್ ದ ನೆಕ್ಸ್ಟ್ round if you get selected. So all the best and God bless. Thank you. Thank you, sir. Thank you, ma'am. Dance, mommy, dance, mommy, dance. ಚಿಕ್ಕ ಪುಟ್ಟ ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಶಶಿ ಡಿಟರ್ಜೆಂಟ್ ಪ್ರೆಸೆನ್ಸ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 8. ನಮ್ಮ ಟಿವಿಲಿ ಬರ್ತಾ ಇರುವಂತಹ ಈ ರಿಯಾಲಿಟಿ ಶೋಸ್ ಅಲ್ಲಿ ಮಮ್ಮೀಸ್ ಬಂದು ಧಮಾಕ ಮಚಾಯಿಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಮಮ್ಮಿ ಮತ್ತೆ ಬರ್ತಾ ಇದ್ದಾರೆ ಅವರ ಮಗಳ ಜೊತೆಗೆ. ತಾಯಂದ್ರಿಗೆ ಮಾಡಿದಂತಹ ವೇದಿಕೆ ತುಂಬಾ ಖುಷಿ ಆಗ್ತಾ ಇದೆ. ಯಾರಾದ್ರೂ ತಾಯಿ ಅವರ ತಾಯಿಯನ್ನ ಕರ್ಕೊಂಡು ಬರ್ತಾ ಇದ್ದಾರೆ, ಇನ್ನೊಂದು ತಾಯಿ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ವರ್ತ್ಸ್ ದಿ ಎಫರ್ಟ್ಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂತಹ ತಾಯಿ ಮಗಳ ಜೊತೆಗೆ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ನ ಜೊತೆಗೆ ಡಾನ್ಸ್ ಮಾಡ್ಲಿಕ್ಕಿದ್ದಾರೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಲೆಟ್ಸ್ ವೆಲ್ಕಮ್ ಧೃತಿ ವಿತ್ ಹರ್ ಡಾಟರ್ ಅಂಡ್ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್. ಅಮ್ಮ ಬಾ ಅಮ್ಮ, ಎಲ್ಲರೂ ರೀಲ್ಸ್ ಮಾಡ್ತಾರೆ, ನಾವು ರೀಲ್ಸ್ ಮಾಡೋಣ.
ಇದು ಸಪ್ಪ ಬಿಟ್ಟೆ ಕೊಲ್ತಗಡ ఇన్స్టాగ్రామ్ లో నా ఫాలోయింగ్ చూసావంటే మైండ్ బ్లోయింగ్ ಸಿಹಿ ಸಿಹಿ ಏನಾಯ್ತು? ಎದ್ದೇಳು ಸಿಹಿ, ಮಾತಾಡು ಸಿಹಿ, ನೋಡು ಇಲ್ಲಿ ಸಿಹಿ, ಎದ್ದೇಳು ಸಿಹಿ. ಸಿಹಿ ಏನಾಯ್ತು? ನನಗೆ ತುಂಬ ದುಃಖ ಆಗ್ತಿದೆ ಹೇಳಲಿಕ್ಕೆ. ನಿಮ್ಮ ಮಗಳಿಗೆ ಕ್ಯಾನ್ಸರ್ ಇದೆ, ಅವಳನ್ನು ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಮೇಲೆ ನೀಲಿ ಅಂಬರ, ಅಲ್ಲಿ ತೇಲೋ ಚಂದಿರ, ಭೂಮಿಯನ್ನ ನೋಡಲು ಅದಕ್ಕೆ ಕಾತುರ. ಅಲ್ಲಿ ಮಿನುಗೋ ಕೆರೆ ಇದೆ, ಕೆರೆಯ ಮೇಲೆ ನೆರಳಿದೆ, ಕಿರಣಗಳು ತಾಕಲು ಒಂದಾಮೆ ನಲಿದಿದೆ. ನೋಡಲು ಡಬ್ಬಿಯಾಕಾರ, ಅದರಲ್ಲಿ ಗುಟ್ಟನ್ನ ಬಚ್ಚಿಕೊಂಡು, ಸಾರೆಯ ಆಕಾರದಿ ಅದರಲ್ಲಿ ಬೀಗವು ಕಾಣುತ್ತಿದೆ. ಮಗುವೆ ಕೇಳು, ಕಥೆಯನ್ನ ಕೇಳು, ಮಲಗು ನನ್ನ ಕಂದ ಕಂದ, ಮಲಗು ಮಲಗು ನನ್ನ ಮಡಿಲೆ, ನಿನ್ನ ದಿಂಬು ನಿನ್ನ ನಗುವೆ ಕನಸು, ಸೊಗಸಾದ ಕನಸು ಕನಸು. ಅಕ್ಕ ಅಕ್ಕ ಇಲ್ಲಿ ನೋಡಕ್ಕ, ಇದು ಎಷ್ಟು ಚೆನ್ನಾಗಿದೆ, ನನ್ನ ತಲೆಗೆ ಮುಡ್ಸಕ್ಕ. ನಿಮ್ಮ ಮಗಳ ರಿಪೋರ್ಟ್ ಬಂದಿದೆ. ಅವಳನ್ನು ಆದಷ್ಟು ಬೇಗ ಆಪರೇಷನ್ ಮಾಡಬೇಕು. ಆಗ ಅವಳ ಕಾಯಿಲೆ ವಾಸಿಯಾಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. The 401st Brigade has begun to move in. 83% of the people killed in the Gaza war were civilians now.
ಯಾರಾದ್ರೂ ಸಹಾಯ ದಯವಿಟ್ಟು ನನ್ನ ಮಗಳನ್ನ ಕಾಪಾಡಿ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಬನ್ನಿ, ಯಾರಾದ್ರೂ ಕಾಪಾಡಿ. ಮಡಿಲಿನಲ್ಲಿ ಕಡಲಿನಷ್ಟು ಹನಿಗಳಿದ್ದರು ತೊಲಗದಾದ ಎದೆಗೆ ಬಡಿದ ಸಿಡಿಲ ಭಾರ ಬದುಕೆ ನೀನು ತೀರ ಕ್ರೂರ ಕರಗುತ್ತಿರುವ ಪ್ರಾಣ ಹಿಡಿದು ಅಂಗಲಾಚಿ ನಿಲ್ತೆ ಸ್ವತಃ ತಡೆಯಲಾಗದ ಈ ಪ್ರಹಾರ ಸೂತ್ರಧಾರನ ಜೊತೆಗೆ ಸಮರ ತಣ್ಣನೆ ಬೀಸೋ ಗಾಳಿ ಹಾಡಿದೆ ಜೋಜೋಲಾಲಿ ಈ ನನ್ನ ಮಡಿಲೆ ನಿನ್ನ ತೂಗುಯ್ಯಾಲೆ ಕೊಡಿಸು ಕೊಡಿಸು ಕಿಂಚಿತ್ತು ಕರುಣಯ ಅಂಕನ ಬಡಿಸು ಬಡಿಸು ಭುಗಿಲೆದ್ದ ಹೃದಯಕ್ಕೆ ಸಾಂತ್ವನ ಕೊಡಿಸು ಕೊಡಿಸು ಕಿಂಚಿತ್ತು ಕರುಣಯ ಅಂಕನ ಬಡಿಸು ಬಡಿಸು ಸೋತು ಸತ್ತವರ ಸತ್ತು ಸೋತವರ ನಡುವಿನ ಯುದ್ಧವದು. ಆ ಯುದ್ಧದ ನಡುವಲ್ಲಿ Concept wise, it was very nice. Okay. Execution also was very nice. Last enk onte feel ada in pannaga it was a little lengthy drag and pan dapana emotion ponditten porludu but onji point pattand we came out of the emotion avonji eddi sentiment ponditten sisters nakalna mother daughter nakalna you know that sentiment ponditten porludu but somewhere we felt we came out of that emotion. I think because of the AV which you played or might be the views our clarity ijannad okay but otherwise that little girl Ahana, correct? Ahana, hi. Hi. What's your name? Ahana Shetty. Wow. It's what standard kaltundala which standard you UKG. Ayyo. Do you know you look so pretty when you dance? Do you know that? Thank you. No, but do you know that? Ere Yes. guttunde? Yes. Ere panni? Ayyo. No, but Ahana, you're mast cute tojo when you perform. Trust me. Thank you, sir. ಈರ್ ಸ್ಟಾರ್ಟ್ ಮಂತಾರತ್ತೆ ಮಮ್ಮಿ ಬಲೆ ನಮ್ಮ ರೀಲ್ಸ್ ಮನ್ಪುಗ ಅಕ್ಕ ಬಲೆ ನಮ್ಮ ರೀಲ್ಸ್ ಮನ್ಪುಗ ಐ ಆಮ್ ಟೆಲಿಂಗ್ ಯು ಇಫ್ ಅಟ್ ಆಲ್ ಇಫ್ ಐ ಗೆಟ್ ಅ ಚಾನ್ಸ್ ಇಫ್ ಐ ಮೀಟ್ ಯು ಎನಿವೇರ್ ಐ ಡೋಂಟ್ ನೋ ವೆನ್ ಬಟ್ ಜೆನ್ವಿನ್ಲಿ ಐ ವುಡ್ ಲವ್ ಟು ಡೂ ಅ ರೀಲ್ ವಿತ್ ಯು ಫಾರ್ ಶೋರ್. Thank you. Okay, I just want to say you have a bright and a brilliant future ahead. Please utilize. Mother, please do the needful. Your daughter is very cute. I would dil se main bolna chahunga, baby, I love you. Thank you, sir. You perform so cutely, so beautifully. Trust me when I say So much this. thank you, sir. So much thank you. Oh, sure. Okay, but nevertheless, performance panpana.
It was good, it was clean, it was nice. There was emotion, but I felt somewhere it turned the game, the emotion. We came out of the emotion. Nama pidai batta. Loads of scope. You can still improve. Okay. Triti, you are a fab dancer. You have it in you. You can perform much better than this for sure. And I'm sure Sunil also will help you for this. But I think need more teamwork and more hard work has to put in. Invest more hard work, the output will be brilliant. How the kid performed, I did the better version, uppu andena prakad. So till then, all the best and God bless. Thank you. Hi Dhriti ಅವರೇ. Hi ma'am. Hi. Ahana. Hi. Hi. Okay. ಫಸ್ಟು ಡ್ಯಾನ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಸರ್ ಹೇಳ್ದಂಗೆ ಕಾನ್ಸೆಪ್ಟ್ ಮೇ ಬಿ ಕ್ಯಾನ್ಸರ್ ಕಾನ್ಸೆಪ್ಟ್ವರೆಗೂ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಆ್ಯಂಡ್ ಮಗು, ನಾನು ಆ್ಯಕ್ಚುಲಿ ಅಲ್ಲಿವರೆಗೂ ಮಗುನೇ ನೋಡ್ತಾ ಇದ್ದೆ, ನಾನು ಇಬ್ಬರೂ ನೋಡಲೇ ಇಲ್ಲ. ಶಿ ಡ್ಯಾನ್ಸಸ್ ಇನ್ ಸಚ್ ಅ ಗ್ರೇಸ್ಫುಲ್ ವೇ ಅಂತಂದರೆ ಆ ಗ್ರೇಸು ಕೆಲವೊಂದು ದೊಡ್ಡವ್ರ ಹತ್ರ ಕೂಡ ಇರಲ್ಲ, ಅಷ್ಟು ಗ್ರೇಸ್ಫುಲ್ಲಾಗಿ ಅವಳು ಡ್ಯಾನ್ಸ್ ಮಾಡ್ತಾಳೆ. ಐ ಗೆಸ್ ಇಟ್ಸ್ ಆ್ಯನ್ ವರ ಅಂತಲೇ ಹೇಳ್ಬೋದು, ಇಟ್ಸ್ ಅ ಬೂನ್ ಫಾರ್ ಹರ್. ಸೊ ಕಾನ್ಸೆಪ್ಟ್ ಆ ಒಂದು ಕ್ಯಾನ್ಸರ್ವರೆಗೂ ತುಂಬ ಚೆನ್ನಾಗಿ ಹೋಗ್ತಾಯಿತ್ತು. ಯಾವಾಗ ಹಿಂಗಡೆ ಸರ್ ಹೇಳ್ದಂಗೆ ಅದೇನೋ ವಾರಿಂದೇನೋ ಪ್ಲೇ ಆಯಿತು, ಅಲ್ಲಿಗೆ ಬಂತು, ಅಲ್ಲಿ ಅದು ನಾವು ಎಲ್ಲೋ ಕಟ್ಟಾದಂಗೆ ಆಯಿತು, ಎಮೋಷನ್ಸ್ ಕಟ್ಟಾದಂಗೆ ಆಯಿತು. ಆ್ಯಂಡ್ ಕನೆಕ್ಟ್ ಅನ್ನೋಕ್ಕಿಂತ ಅಯ್ಯೋ ಇವಾಗ ಅಳಬೇಕಿತ್ತು ಅನ್ನೋ ಒಂದು ಮೂಮೆಂಟಲ್ಲಿ ಅಳುವಿಂದ ಹೊರಗಡೆ ಬಂದುಬಿಡ್ತು. ಆನ್ ಅ ಹೋಲ್ ಇಟ್ ವಾಸ್ ಅ ಗುಡ್ ಪರ್ಫಾರ್ಮೆನ್ಸ್, ಇಲ್ಲ ಅಂತ ಹೇಳಿಯಲ್ಲ, ಬಿಕಾಸ್ ಐ ಗೆಸ್ ಧೃತಿಯವರಿಗೆ ಆ ಕ್ಯಾಲಿಬರ್ ಇದೆ. ಶಿ ಇಸ್ ಅ ವೆರಿ ಗುಡ್ ಪರ್ಫಾರ್ಮರ್. ಆ್ಯಂಡ್ ಆಲ್ಸೋ ಬೇಬಿ ಕೂಡ ಶಿ ವಾಸ್ ಅನ್ ಎಸೆಟ್, ಅವಳನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀರಾ. ಆ ಒಂದು ಎಸೆಟ್ನ ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಕೋಬೋದಿತ್ತು ಕೊನೆವರೆಗೂ ಅಂತೇಳಿ ನನಗೆ ಅನ್ನಿಸ್ತು. ಗುಡ್ ಪರ್ಫಾರ್ಮೆನ್ಸ್, ಕುಡ್ ಬಿ ಮಚ್ 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 ಬೆಟರ್. ಯಾಕೆ ಅಂತಂದರೆ ಎಲ್ಟನ್ ಸರ್ ಅವಾಗಿಂದ ಹೇಳ್ತಾ ಇದ್ದಾರೆ ಒಂದು ವಿಷಯ, ಒಂದು ಟಾಪಿಕ್ನ, ಎಮೋಷನ್ಸ್ನ ಒಂದು ಪಾಯಿಂಟ್ ಆಫ್ ಟೈಮ್ವರೆಗೂ ಕ್ಯಾರಿ ಆನ್ ಮಾಡೋದು ತುಂಬ ಕಷ್ಟ ಇದೆ. ಅಲ್ಲಿ ಕ್ಯಾರಿ ಆನ್ ಆಗಬೇಕು ಅಂದರೆ ನಾವು ಅದನ್ನು ಕನೆಕ್ಟ್ ಆಗಿನೇ ಇರಬೇಕು. ಅದು ಆ ಸ್ಟೇಜಿಂದ ಇಲ್ಲಿವರೆಗೂ ಅದು ಕಮ್ಯುನಿಕೇಟ್ ಆಗ್ತಾನೆ ಇರಬೇಕು. ಇಟ್ಸ್ ಫಾರ್ ಎವ್ರಿ ಒನ್. ಅಂದರೆ ಅದು ಕಮ್ಯುನಿಕೇಟ್ ಆದಾಗಲೇ ನಮಗೆ ಜಡ್ಜಸ್ಸಿಗೆ ಅಥವಾ ನಾವಿಲ್ಲಿ ಕುತ್ಕೊಂಡಿರೋರಿಗೆ ಅಳು ಬರೋದಾಗಲಿ ಅಥವಾ ಅದು ಕನೆಕ್ಟ್ ಆಗಿ ಒಂದು ಓಕೆ ವಾವ್ ಇದು ಸೂಪರ್ ಪರ್ಫಾರ್ಮೆನ್ಸ್ ಅಂತ ಅನಿಸೋದು. ಸೊ ಆ ಕನೆಕ್ಷನನ್ನು ಯಾವತ್ತೂ ಮಿಸ್ ಮಾಡ್ಕೋಬೇಡಿ ಅಷ್ಟೇ. ಬಟ್ ಆಲ್ ದ ವೆರಿ ಬೆಸ್ಟ್, ಚೆನ್ನಾಗಿ ಮಾಡಿ. ಹಲೋ ಧೃತಿ. ಹಾಯ್. ಹಾಯ್ ಸರ್. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಪರ್ಫಾರ್ಮೆನ್ಸ್, ತುಂಬಾ ಚೆನ್ನಾಗಿ ಬಂತು. ತುಂಬ ಒಂದು ಮೆಚ್ಯೂರ್ ಕೊರಿಯೋಗ್ರಫಿ ಮತ್ತು ಮೆಚ್ಯೂರ್ ಪರ್ಫಾರ್ಮೆನ್ಸ್ ಹೇಳ್ತಾರಲ್ಲ ಹಾಗೆ ಇತ್ತು. ತುಂಬ ಒಂದು ಪ್ರೆಸೆಂಟೇಬಲ್, ನೀವು ಹಾಕಿದ ಕಲರ್ ಕಾಂಬಿನೇಷನ್ಸ್ ಆಗಲಿ ಎಲ್ಲ ನೀವು ನಿಮ್ಮ ಕೊರಿಯೋಗ್ರಾಫರ್ಸ್ ಹೇಳಿ ಮಾಡಿ ಅದುವೇ ಕಲರ್ ಡ್ರೆಸ್ಸಸ್ ಹಾಕಿ ಬಂದಿದ್ದಾರೆ ಸುನೀಲ್. ಸೊ ತುಂಬಾ ಒಂದು ಪೀಸ್ಫುಲ್ಲಾಗಿ ನೋಡ್ತಾ ಇರುವ ಅಂಥೇಳಿ ಪರ್ಫಾರ್ಮೆನ್ಸ್ ಅನ್ನಿಸ್ತಾ ಇತ್ತು. ನಾನಿಬ್ಬರು ಜಡ್ಜಸ್ ಹೇಳಿದ್ದಕ್ಕೂ ಎಗ್ರಿ ಆಗ್ತಾ ಇರ್ತೇನೆ. ಯಾಕೆಂದರೆ ಕ್ಯಾನ್ಸರ್ ಪೇಷಂಟ್ ಏನೋ ಒಂದು ರೀಚ್ ಆಗ್ತಾ ಈ ಕಣ್ಣಲ್ಲಿ ಇಲ್ಲಿ ಆಲ್ಮೋಸ್ಟ್ ಕಂಟ್ರೋಲ್ ಮಾಡಿ ಕೂತ್ಕೊಳ್ತಾ ಇರುವಾಗ ಸಡನ್ ಕಾನ್ಸೆಪ್ಟ್ ತಪ್ಪಿ ಹೋಯಿತು, ಮಿಸ್ ಆಯ್ತದೆ. ಏನೋ ಒಂದು ಮೇ ಬಿ ಗೋಲ್ಡನ್ ಬಜರ್ಗೆ ಒಂದು 2 ಸ್ಟೆಪ್ಸ್ ಹಿಂದೆ ಇದ್ರೆ ಅಷ್ಟೇ, ಮತ್ತೇನು ಟೆನ್ಷನ್ ವರಿ ಮಾಡುವಂಥ ಏನು ವಿಷಯ ಇಲ್ಲ. ಓಕೆ, ತುಂಬಾ ಮೂವರನ್ನು ತುಂಬಾ ಚೆನ್ನಾಗಿ ಜಡ್ಜಸ್ ಆಲ್ರೆಡಿ ಹೇಳಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಕೊರಿಯೋಗ್ರಫಿ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದೀರಾ. ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್, ಎಲ್ಲಿ ಚಿಕ್ಕ ಒಂದು ಮಿಸ್ಟೇಕ್ ಒಂದು ಆದ್ರೂ ಎಷ್ಟು ಇಡೀ ಪಾಯಿಂಟ್ ಕೊರಿಯೋಗ್ರಫಿ ಚೇಂಜ್ ಆಗುತ್ತದೆ ಅಂತೇಳಿ ಹೇಳೋಕ್ಕೆ ಇದೇ ಉದಾಹರಣೆ. ಒಂದು ವೇಳೆ ಸಿಲೆಕ್ಟ್ ಆದರೆ ನೆಕ್ಸ್ಟ್ ರೌಂಡಿಗೆ ಕೇರ್ಫುಲ್ಲಾಗಿ ತುಂಬಾ ಒಂದು ಡಿಸ್ಕಸ್ ಮಾಡಿ ಪರ್ಫಾರ್ಮೆನ್ಸನ್ನು ಸಿಲೆಕ್ಟ್ ಮಾಡಿ. ಓಕೆ, ಎನಿವೇ ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್, ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು.
धीरे धीरे सैया जी सामने बैठे जाम पीरे 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 मटकाऊं मैं कमरिया धीरे 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 सैया जी सामने बैठे जाम पीरे 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 Whistle, 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 key, 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 key. मैंने थोड़ी थोड़ी key, 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 key. You double key, 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 key. मैं तो love therapy. मेरे नोटी सैया जी ಈ ಸುತ್ತು ಪ್ರಾರಂಭ ಆಗುವಾಗ 12 ಮಮ್ಮೀಸ್ ಡಾನ್ಸ್ ಮಾಡ್ತಾರೆ ಅಂತ ಹೇಳಿ ಇದೀಗ ಟಕ್ ಅಂತ 12 ಡಾನ್ಸಸ್ ಆಗಿದೆ. ಸೊ ಗೋಲ್ಡನ್ ಬಜರ್ ಸಿಕ್ಕಿದಂಥ ಮಮ್ಮೀಸ್ ಡೆಫಿನೆಟ್ಲಿ ನಿಟ್ಟಿಸಿರು ಬಿಡ್ತಾ ಇದ್ದಾರೆ, ಆದರೆ ಬೇರೆಯವರ ಮನದಲ್ಲಿ ಢಕ್ ಢಕ್ ಠಕ್ 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 ಆಗ್ತಾ ಇದೆ. ಸೊ ರಿಸಲ್ಟ್ಸ್ ಅನೌನ್ಸ್ ಆಗ್ತಾ ಇದೆ. ಜಡ್ಜಸ್ ರಿಸಲ್ಟ್ ಶೀಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ರಿಸಲ್ಟ್ಸ್ಗೋಸ್ಕರ ಎಲ್ಲ 12 ಮಮ್ಮೀಸ್ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಲ್ ದ ಕೊರಿಯೋಗ್ರಾಫರ್ಸ್. ಭಾರಿ ಎಡ್ಡ ಒಂಜಿ ಪರ್ಫಾರ್ಮೆನ್ಸ್ ಕೊರಿಯಾರು. ಸೊ ಪೂರ ಕೊರಿಯೋಗ್ರಾಫರ್ಗೆ ಒಂಜಿ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಭಾರಿ ಶೋಕ್, ಭಾರಿ ಎನರ್ಜೆಟಿಕ್ ಇತ್ತು. ಸೊ ಇಟ್ ಎಲಿಮಿನೇಷನ್ ಟೈಮ್. ಸೊ ಎಲಿಮಿನೇಷನ್ ಇದ್ದು ಫಸ್ಟ್ ಡೈರೆಕ್ಟ್ ಆದ ಸಿಲೆಕ್ಟ್ ಆತ 2 ಜನ ಡೈರೆಕ್ಟ್ ಆದ ಗೋಲ್ಡನ್ ಬಜರ್ ತೆಗೆದು 2 ಜನ ಡೈರೆಕ್ಟ್ ಆದ ಫಿನಾಲೆಗೆ ಪೋಂದುಲ್ಲೇರು. ಸೊ ಏರು 2 ಜನ ಪುದರ್ ಬಲ್ಲೆ. That is Harshini and Ramya. Harshini and Ramya one step edur bale. Harshini and Ramya nikal direct ad next round gu select atar. So congratulations. Dance mommy dance. Aklen Rajanan Burdu next year next round gu select avod popere nikal panandula. So next contestant number 12, Triti. Congratulations. The next name is Roshna. Next contestant, next mummy who's gone to next round, that is semi-finale round, is contestant number 10, Sauparnika. Next contestant is Suprita Vijay. ಎಲಿಮಿನೇಟ್ ಆಗ್ತಾ ಇರೋವಂಥ ಹೆಸರು ನಮ್ಮ ಜೊತೆ ನೆಕ್ಸ್ಟು ರೌಂಡ್ಗೆ ಕಂಟಿನ್ಯೂ ಆಗದೆ ಇರೋವಂಥ ಒಂದು ಹೆಸರು ಅಂದರೆ ಇಟ್ಸ್ ಉಷಾ. Next contestant, here is select up next round. That is contestant number 3, Ashwini Nilesh. Then contestant number 5, Soumya. Okay, itte year pura ullera Saira Banu baka Niriksha and Shreya, correct? Okay, Saira Banu. sir. What do you feel? ಹೇಗೆ ಏನು ಅನಿಸ್ತಾ ಇದೆ? ಲೈಕ್ ನೀವು ಸೆಲೆಕ್ಟ್ ಆಗಬಹುದಾ ಯಾ ಇಲ್ವಾ? ನೀವು ಬೆಸ್ಟ್ ಕೊಟ್ಟಿದ್ದೀರಾ? ಆಗ್ಬಹುದು ಅಂತ ಅನಿಸ್ತಿದೆ ಸರ್, ಬಟ್ ಹೇಳ್ಲಿಕ್ಕಾಗಲ್ಲ. ಓಕೆ, ನಿರೀಕ್ಷಾ ಗೊತ್ತಿಲ್ಲ ಸರ್. ಹೇಗೆ ಫೀಲ್ ಆಗ್ತಿದೆ? ವಾಟ್ ಡು ಯು ಫೀಲ್? ಆಗ್ಬೋದು ಅನ್ಸ. ಓಕೆ, ಶ್ರೇಯಾ
సెలెక్ట్ ఆపేందా ಒಂದೊಂದು ಇಂಪ್ರೂವ್ಮೆಂಟ್ಸ್ ಉಂಡು ನನಗೆ ಗುರ್ತಿಚ್ಚಿದಾಯ್ತು. ಓಕೆ ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಸೆಲೆಕ್ಟ್ ಆಗ್ತಾರೆ, that is contestant number 6 Shreya. Dance, mommy, dance. ನಾನು ಸೇಫ್ ಹೇಳಲ್ಲ. ನೆಕ್ಸ್ಟ್ ಕಂಟೆಸ್ಟೆಂಟ್ ಹೂ ಈಸ್ ಗೆಟಿಂಗ್ ಎಲಿಮಿನೇಟೆಡ್, ಹೂ ಈಸ್ ನಮ್ಮ ಜೊತೆ ಈ ಜರ್ನಿಯನ್ನು ಕಂಟಿನ್ಯೂ ಮಾಡಲ್ಲ, ದ್ಯಾಟ್ ವುಡ್ ಬಿ ಕಂಟೆಸ್ಟೆಂಟ್ ನಂಬರ್ 2 Saira Banu. So sorry. Yeah, and same as Niriksha. Yes, sir. You get selected for the next round. Thank you, sir. Thank you so much. ಸೆಲೆಕ್ಟ್ ಆದ ಅಷ್ಟು ಜನಕ್ಕೆ ವೆರಿ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ಆಲ್ ದಿ ಬೆಸ್ಟ್. ಸೆಮಿಫಿನಾಲೆಗೆ ಹೋಗ್ತಾ ಇದ್ದೀರಾ. ಜಡ್ಜಸ್ ಹೇಳಿರುವಂಥ ಅಷ್ಟು ಪಾಯಿಂಟ್ಸ್ನ ದಯವಿಟ್ಟು ನೀವು ಕೊರಿಯೋಗ್ರಾಫರ್ಸ್ ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ಳಿ. ಬಿಕಾಸ್ ನಾನು ಸ್ಟೇಜ್ ಮೇಲೆ ಬಂದಾಗಲೇ ಹೇಳಿದ್ದೆ, ನೀವೆಲ್ಲ ಮಮ್ಮೀಸ್ ಆಗಿರೋದ್ರಿಂದ ನಿಮ್ಮೆಲ್ಲ ಆಲ್ರೆಡಿ ಆ ಒಂದು ಪವರ್ ಇದೆ, ಆಲ್ರೆಡಿ ಆ ಒಂದು ವಿಲ್ ಪವರ್ ಕೂಡ ಇದೆ, ಆ ಸ್ಟ್ರೆಂತ್ ಕೂಡ ಇದೆ. ಆ ಸ್ಟ್ರೆಂತ್ನ ಉಪಯೋಗಿಸ್ಕೊಳ್ಳಿ. ಕಾಂಪಿಟೇಷನ್ ಡೆಫಿನೆಟ್ಲಿ ಟಫ್ ಆಗುತ್ತೆ. ಮೇಕ್ ಶ್ಯೂರ್ ಯು ಗಿವ್ ಯೋರ್ ಬೆಸ್ಟ್. ಆ್ಯಂಡ್ ಎಲಿಮಿನೇಟ್ ಆದಂಥ ಉಷಾ ಹಾಗೆ ಸೈರಾ ಬಾನು, ಯು ಗೈಸ್ ವಾಂಟ್ ಟು ಶೇರ್ ಸಮಥಿಂಗ್? ಹೇಳಿ, ಹೌ ವಾಸ್ ಯುವರ್ ಜರ್ನಿ ವಿತ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಆ್ಯಂಡ್ ನಮ್ಮ ಟಿ ವಿ? ಆ್ಯಂಡ್ ನಿಮ್ಗೆ ಯಾರಿಗಾದರೂ ಏನಾದರೂ ಹೇಳೋಕ್ಕಿದೆಯಾ? ಆ್ಯಂಡ್ ಯಾ, ಯುವರ್ ಜರ್ನಿ ಆ್ಯಂಡ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಅಸ್. ಇಲ್ಲ ಮ್ಯಾಮ್, ಬಟ್ ತುಂಬಾ ಖುಷಿ ಆಯಿತು. ಸೊ ಇಷ್ಟ ತನಕ ಬಂದಿದ್ದೀನಿ, ನಾನು ಇಲ್ಲಿಗೆ ಸೋಲಲ್ಲ, ನೆಕ್ಸ್ಟ್ ಸೀಸನಲ್ಲಿ ಮತ್ತೆ ಬರ್ತೀನಿ. ಸೂಪರ್. ಅದು ಅದಕ್ಕೇನೆ ಹೆಣ್ಮಕ್ಳು ಸ್ಟ್ರಾಂಗು ಗುರು ಅನ್ನೋದು. ಉಷಾ ಅವರೇ. ಹಾಯ್ ಮ್ಯಾಮ್. ಹಾಯ್, ಹೇಳಿ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಂದು ತಪ್ಪು ಹಾಕಿದೆ, ಮಾಸ್ಕ್ ಹಾಕಿ. ಆದರೂ ನೆಕ್ಸ್ಟ್ ರೌಂಡಿಗೆ ಬರ್ತೀನಿ. ನೆಕ್ಸ್ಟ್ ಸೀಸನಿಗೆ ಸಾರಿ. ಬನ್ನಿ, ಡೆಫಿನೆಟ್ಲಿ ಬನ್ನಿ. ನಮ್ಮ ಟಿ ವಿ ಯಾವಾಗಲೂ ವೆಲ್ಕಮ್ ಮಾಡುತ್ತೆ. ಆ್ಯಂಡ್ ನಿಮ್ಮಂಥ ಒಂದು ಸ್ಟ್ರಾಂಗ್ ಕಂಟೆಂಡರ್ಸ್ ಡೆಫಿನೆಟ್ಲಿ ಬೇಕು. ಏನೆಲ್ಲ ಒಂದು ಲೂಪ್ ಹೋಲ್ಸ್ ಆಗಿರ್ಬೋದು, ಫ್ಲಾಸ್ ಆಗಿರ್ಬೋದು, ಅಥವಾ ಏನೆಲ್ಲ ಮಿಸ್ಟೇಕ್ಸ್ನ ನಾವು ಹೇಳಿದ್ದೀವಿ ಅದನ್ನು ಕರೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಸೀಸನ್ಗೆ ಇನ್ನೂ ಸ್ಟ್ರಾಂಗ್ ಆಗಿ ಬನ್ನಿ. ಆ್ಯಂಡ್ ಡೆಫಿನೆಟ್ಲಿ ನೀವಿಬ್ಬರು ತುಂಬಾ ಒಳ್ಳೆ ಕಂಟೆಸ್ಟೆಂಟ್ಸ್, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ. ಇವತ್ತು ಜಸ್ಟ್ ಅ ಬ್ಯಾಡ್ ಟೈಮಿಂಗ್ ಅಂತ ಹೇಳ್ಬೋದು ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಉಷಾ ಅವರೇ and Saira Banu, thank you so much for being with us on the show till here. We hope that ನೀವು ಇಬ್ಬರು would come next year, next season. ಓಕೆ, ಯಾಕೆಂದರೆ ನೀವಿದ್ದರೆ ನಮ್ಮ ಕೊರಿಯೋಗ್ರಫರ್ಸ್ ಇರ್ತಾರೆ. ಓಕೆ, ಕೊರಿಯೋಗ್ರಫರ್ಸ್ ಮತ್ತು ನೀವಿದ್ದರೆ ನಾವಿರ್ತೀವಿ, ಆ್ಯಂಡ್ ನಮ್ಮ ಆಡಿಯನ್ಸ್ ಇದ್ದರೆ ನಮ್ಮ ಶೋ ಇರುತ್ತೆ. ಓಕೆ, ಸೊ ವಿಶಿಂಗ್ ಯು ಆಲ್ ದ ಲಕ್ for your future, and God bless, and thank you so much. Thank you, sir. Thank you, sir. Thank you. Congratulations for selecting as top 10, okay, for the semi-finale round. Next round da mata choreographer, I hope mata choreographers moolillere, contestants la moolillere. Next round it would be a group round. Okay, group round, that means nikala period dancers uppere, dancers limitations dade, eighth dancers padoli, and what would be the concept pande avnikleg ನಮ್ಮ ಡೈರೆಕ್ಟರ್ ಆಫ್ ದ ಶೋ ಪ್ರಶಾಂತ್ ಅವ್ರೆ ನಿಕ್ಲ ಒಂಜಿ ಗ್ರೂಪ್ ಉಂಡು ವಾಟ್ಸಾಪ್ ಐಟ್ ಪೂರ ಮೆಸೇಜ್ ಬರ್ಪುಂಡು ಇನ್ ಡೀಟೇಲ್ ಬೈ ಲೈಕ್ ಫಾರ್ ಶ್ಯೂರ್ ಬೈ ಟುಮಾರೋ. ಓಕೆ, ಐನಾತ್ ಬೇಗ ಕಾನ್ಸೆಪ್ಟ್ಸ್ ಎಡ್ಡೆ ಕಾನ್ಸೆಪ್ಟ್ಸ್ ಲಾಕ್ ಮನ್ಪ್ಲೆ, ಸಾಂಗ್ಸ್ ಲಾಕ್ ಮನ್ಪ್ಲೆ, ಆ್ಯಂಡ್ ಎಡ್ಡೆ ಪರ್ಫಾರ್ಮೆನ್ಸ್ ಕೊರ್ಲೆ ಅಂದಕ್ಕೆ ಏನೊಂದಿಲ್ಲೆ. ಜೆನ್ಯುನ್ಲಿ ಸ್ಪೀಕಿಂಗ್ ಒಂಜಿ ಹಾರ್ಟ್ಲಿ ಪನೋಡಂಡ ಈ ರೌಂಡು ನಮಕ್ ರಿಯಲಿ ಒಂತೆ ಇಂಚಂಚಾಂಡ್ ಒಂತೆ ಡಿಸಪಾಯಿಂಟ್ ಆಂಡ್ ಡೋಂಟ್ ಡೂ ದ್ಯಾಟ್ ನೆಕ್ಸ್ಟ್ ಟೈಮ್, ಬಿಕಾಸ್ ನಿಕ್ಲಂದತ್ ಕೊರಿಯೋಗ್ರಫರ್ಸ್ ಅಂದ್ ನಮ್ಮಂದತ್ ಮಸ್ತ್ ಜನ ಈ ಶೋತ ಪಿರೌಡ್ ಮಸ್ತ್ ಭಂಗ ಬರೋದಿಲ್ಲೇರ್. ದೇ ಆರ್ ವರ್ಕಿಂಗ್ ಸೋ ಹಾರ್ಡ್ ಟು ಮೇಕ್ ಯು ಲುಕ್ ಗುಡ್. ಕೊರಿಯೋಗ್ರಫರ್ಸ್ ಅವಾರ್ಡ್, ನಮ್ಮ ಟೆಕ್ನಿಷಿಯನ್ಸ್ ಅವಾರ್ಡ್. ಓಕೆ, ಸೊ ಪ್ಲೀಸ್, ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್, ಶೋ little interest towards this show, little hope, give hope to yourself, the choreographer and the show.
ಎಡ್ಡೆ ಮನ್ಪುಗ ಒಟ್ಟಿಗೆ ಸೇರ್ದು ಆ್ಯಸ್ ಅ ಟೀಮ್ ನಮ್ಮ ಟಿ ವಿ ಒಂಜಿ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ ನಮ್ಮ ಈ ಹ್ಯಾಪ್ನಿಂಗ್ ಸೀಸನ್ಗೆ ಒಂಜಿ ಎಡ್ಡೆ ಪುದರ್ ಕನಕ ವಿಲ್ ಡೂ ವಂಡರ್ಸ್ ಇಫ್ ಯು ಗಿವ್ ನಿಕ್ಲು ಸಾಥ್ ಕೊರ್ನ ಕೊರಿಯೋಗ್ರಫರ್ಸ್ಗೆ ನನ್ಲ ಎಕ್ಸ್ಪೆರಿಮೆಂಟ್ ಮನ್ಪೋಲಿ ಓಕೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನಿ ಟಾಪ್ 10 ಸೆಲೆಕ್ಟ್ ಆತೇರೆ ಫಿನಾಲೆಗೆ ಪೋಯರೆ ಟಾಪ್ 7 ಸೆಲೆಕ್ಟ್ ಆಪರ್ ಸೊ ದ್ಯಾಟ್ ಮೀನ್ಸ್ 3 ಜನ ಎಲಿಮಿನೇಷನ್ ಆಪೇರು ಸೊ ಪ್ಲೀಸ್ ಬಿ ಸೀರಿಯಸ್ ಟುವರ್ಡ್ಸ್ ದ ಶೋ ಖಾಲಿ ರಡ್ಡೇ ಸ್ಟೆಪ್ ಉಂಡು ಫಿನಾಲೆ ನಿಕ್ಲು ಎನ್ನೋಡು ದಾದ ಮನ್ಪೇರುಂಡು ದಾದ ಮನ್ಪೇರೆಜ್ಜಿ ನಿಕ್ಲ ಕೈಟುಂಡು ಐ ಹೋಪ್ ಆ್ಯಂಡ್ ಪ್ರೇ ನಿಕ್ಲು ಎಡ್ಡೆ ಪರ್ಫಾರ್ಮೆನ್ಸ್ ಕನ್ಪಾರ ಒಂದು ಪಂತ ಪೂರ ಪಂದ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಗಾಡ್ ಬ್ಲೆಸ್ ಯು ಆಲ್ ಸಿ ಯು ಸೂನ್ ಥ್ಯಾಂಕ್ ಯು Dance mommy, cooking fighting side gilli. Dance mommy, smile got to face in a dance mommy, bunny mommy dance mommy, dance mommy, colorful stage in a namma baby crazy in a namma star mommy, bunny mommy, dance mommy, dance mommy, dance mommy dance, dance mommy dance, dance mommy dance. This program is brought to you by Shashi Detergent Soap. Shashi Idalli Koleya Mateli. Powered by Citadel Developers, Astra Group, Sadguru Ayurveda Gram Floor Soap, Cycle Pure Agarbatti, V2 Realty.